ನಮಸ್ಕಾರ. ಇದೀಗ ವಾಚನ ಮಾಡಲಿರುವ ಕವನದ ಶೀರ್ಷಿಕೆ ಕ್ಯಾಂಪಸ್ನಲ್ಲಿ ಕರಡಿ. ಇದನ್ನು ರಚಿಸಿದವರು ಡಾಕ್ಟರ್ MS ದುರ್ಗಾ ಪ್ರವೀಣ್ ಅವರು. ಇದು ಕನ್ನಡ ಅನುವಾದಿತ ಕವನ. ಇದರ ಮೂಲ ತುಳು. ಕ್ಯಾಂಪಸ್ನಲ್ಲಿ ಕರಡಿ. ಕ್ಯಾಂಪಸ್ಗೆ ಕರಡಿ ಬಂದಿದೆ. ಭಾರೀ ಸುದ್ದಿಯದು ಆವತ್ತು ಸಂಜೆ. ಅವರು ವಾಕಿಂಗ್ ಹೋಗುವಾಗ ನಿಂತುಕೊಂಡಿತ್ತಂತೆ ಕವಿರಾಜ ಮಾರ್ಗದ ಬಳಿ. ನನಗೆ ಭಾರೀ ಆಶ್ಚರ್ಯ. ಅದು ನಿಲ್ಲುವುದು ಹೇಗೆ? 2 ಕಾಲಲ್ಲಿಯಾ? ಆಗ ಹೇಗೆ ಕಂಡಿರಬಹುದು? ಊರ ಸಂತೆಯಲ್ಲಿ ಬರುತ್ತಿದ್ದ 4 ಕಾಲಲ್ಲಿ ನಡೆವ, ಕೊರಳ ಸಂಕೋಲೆ ಕೊಡಹುವ, ಕಚ್ಚದಂತೆ ಮುಖ ಬಿಗಿದ ಕರಡಿಯೇ ನನಗೆ ನೆನಪಾಗುವುದು. ಅಲ್ಲಿ ಜೇನುತುಪ್ಪ ತಿನ್ನಲು ಮರ ಏರುವಾಗ 2 ಕಾಲಿನ ಚಂದ ಕಂಡೀತು. ಅದನ್ನು ನೋಡಲು ಹೋಗುವುದು ಹೇಗೆ? ಕರಡಿ ರೋಮ ಕಟ್ಟಿಕೊಂಡರೆ ಒಳ್ಳೆಯದಂತೆ. ಕಾಡಿನ ಕರಡಿಯ ಬಳಿ ಹೋಗಲು ಯಾರಿಗುಂಟು ಧೈರ್ಯ? ಜಾಗ ಬಹಳ ಕ್ಯಾಂಪಸ್ನಲ್ಲಿ. ಎಷ್ಟು ಕಡೆ ಎಂದು ನೋಡಿಕೊಳ್ಳಬಹುದು? ಕರಡಿಯ ಕಾರ್ಬಾರಿನಲ್ಲಿ ಈಗ ಎಲ್ಲರೂ ಹೇಳುವುದು ಒಂದೇ: ದಾರಿ ಜಾಗ್ರತೆ, ಕರಡಿ ಎಲ್ಲಿಯೂ ಇರಬಹುದು. ಹಾಸ್ಟೆಲ್ನಲ್ಲಿ ಎಂತೆಂಥದೋ ಸುದ್ದಿ. ನನಗೆ ಸಂಶಯ, ಕರಡಿ ಬಂದದ್ದು ಹೌದಾ? ಅಲ್ಲ, ಎಲ್ಲ ಸುಮ್ಮನೆ ಹೆದರಿಕೆಯ? ಆದರೆ ಆವತ್ತು ಶ್ರೀಶೈಲದ ಮಾಳಿಗೆ ಮೇಲೆ ಹೋದಾಗ ಕಂಡಿತದು. ನಾವು ಮೇಲೆ, ಅದು ಕೆಳಗೆ. ಕರಡಿಗೂ ಮನುಷ್ಯರಿಗೂ ಏನದು ಕೆಳಗೆ ಮೇಲೆ? ಏನೋ ಗಲಾಟೆ ಮಾಡುತ್ತಿದ್ದ ಕರಡಿ ಓಡಿತು ಆ ಸಂಜೆಯ ಹೊತ್ತು. ಅದರ ಹಿಂದೆಯೇ ಎಲ್ಲರೂ. ದರೋಜಿ ಧಾಮದಿಂದ ತಪ್ಪಿಸಿಕೊಂಡು ಬಂದಿರಬೇಕು. ಅದಕ್ಕೂ ಧಾಮ ಬಂಧನವ? ಏನಕ್ಕೋ ಬಂತು ಆ ಕರಡಿ. ಯಾರ್ಯಾರಿಗೋ ಎಂತೆಂಥದ್ದೋ ಯೋಚನೆ. ಯಾರೋ ಮಲಗಿದವರಿಗೆ ಕಂಡ ಹಾಗಾಯ್ತಂತೆ. ಇವ ಹೇಳಿದ, ನಾನಿರುವಾಗ ಯಾವ ಕರಡಿಯ? ಹಾಗಾದರೆ ಅವರಿಗೆ ಕಂಡದ್ದೆಂಥದು? ಅಲ್ಲ, ಮದುವೆಯಾದವರಿಗೆ ಕರಡಿ ತಲೆನೋವ? ಅದು ಹೆಣ್ಣಾಗಿರಬಹುದಾ? ಹಾಗಾದರದು ಹೊತ್ತೊಯ್ಯುವ ಗಂಡು ಯಾರಾಗಿರಬಹುದು? ಅಲ್ಲ, ಅದು ಗಂಡ. ಮುಗಿಯದ ಕಥೆಯಾಗಿ ಹೋಯಿತು. ಪಾಪ, ಕರಡಿಯಾದರೂ ಏನು ಮಾಡೀತು? ವಿದ್ಯಾರಣ್ಯ ಅಂದರೆ ಕಾಡೆಂದು ಗ್ರಹಿಸಿತೋ ಏನೋ. ಅಲ್ಲ, ಅದಕ್ಕೂ ಗೊತ್ತಿರಬಹುದು ಈ ಕ್ಯಾಂಪಸ್ ಇದಾಗಿರಬಹುದು ಹಿಂದಿನಿಂದಲೂ ಅದರ ಜಾಗ. ನಾವೀಗ ಬಂದು ಕಟ್ಟುವೆವು ನಾವು ರಸದ ಬೀಡನು ಎಂದೆವೋ ಏನೋ. ಕಿಷ್ಕಿಂದೆ ಸಮೀಪ. ನೆನಪಾದಾರು ವಾಲಿ, ಸುಗ್ರೀವ, ರಾಮ, ಹನುಮಂತ. ಆವತ್ತು ಇಣಚಿ, ವಾನರ, ಜಾಂಬವಂತ. ಏನೆಣಿಸಿದ್ದರೋ ಯಾರಿಗೆ ತಿಳಿದೀತು? ಕಡೆಗೆ ಕರಡಿಯ ಸಂಗತಿಯೇ ಮರೆತು ಹೋಯಿತು. ಯಾರಿಗೂ ತಿಳಿಯಲಿಲ್ಲ ಕರಡಿ ಎಲ್ಲಿ ಹೋಯಿತು. ನಾವದನ್ನು ನೋಡಿದ್ದು ಇವತ್ತು. ಅದು ನಾವು ಬರುವಾಗಲೇ ನೋಡಿರಲಿಕ್ಕಿಲ್ವಾ ಆವತ್ತು? ಕರಡಿ ಏನೋ ಹೇಳಲೆಂದು ಬಂದದ್ದು ಹೇಳಲಾಗದೆ ಮರಳಿ ಹೋಯ್ತಾ? ಧನ್ಯವಾದಗಳು.